ಹೆಸರಿಡುವೆ. ಸ್ವಾಮಿ, ನಿನ್ನಿಂದ ಕೈ ಜಾರನಲ್ಲ, ಎಲ್ಲಿ ಹೋದ? ಆ ಕಡೆ ಹೋಗ್ತಾ ಇದ್ದಾನೆ ನೋಡಿ. ಈ ಕಡೆ ಬಂದ. ಅಯ್ಯೋ, ಇಲ್ಲಿ ಆ ಕಡೆ ಓಡಿದ, ಅಲ್ಲಿ ಹಾರಿದ. ಅಯ್ಯೋ, ಅಷ್ಟು ಎತ್ತರ ಏರ್ಬೇಡ ಮಗನೇ. ಜಾರಿ ಬಿದ್ದಲ್ಲಿ ಹೋಗಿ ಎತ್ಕೊಂಡು ಬಾರೆ. ಕೈ ಅದು ಇದು ಬಾಲಲಿ ಆ ಸಂತೋಷ, ಆ ಸಡಗರ ಸಂಭ್ರಮದಲ್ಲಿ ತಂದೆ ತಾಯಂದಿರ ಹೃದಯ ಆನಂದದಿಂದ ತುಂಬಿಕೊಳ್ಳುತ್ತದೆ. ಹೌದು, ಅಷ್ಟೆಲ್ಲ ಮುಕ್ತಾಯ ಬೇರೆ. ನನ್ನ ಮಗನಿಗೆ ಯಥಾಯೋಗ್ಯವಾದ ಹೆಸರು ಬೇಡ. ಹೆಸರು ಬೇಕೇ ಬೇಕು. ಹೆಸರಿಲ್ಲದೆ ಇದ್ರೆ ಕರೆಯುವುದಕ್ಕಾಗುವುದಿಲ್ವಲ್ಲ. ನಾವು ಕರೆದ ಹಾಗೆ ಮಗ ಮಗ ಅಂತ ಎಲ್ಲರೂ ಹೇಳುವುದಕ್ಕಾಗುವುದಿಲ್ಲ. ಅವರೆಲ್ಲ ಕರೆದ್ರೆ ಹಾಗಾಕೊಡು. ಪ್ರಹ್ಲಾದ ನೋಡಲ್ಲಿ ನನ್ನ ಮಗನ ಹೆಸರು ಗಗನ ಮಂಡಲದಲ್ಲಿ ಸುಂದರವಾಗಿ ಚಂದ ಆಹ್ಲಾದದಿಂದ ಬೆಳಗುತ್ತಿರುವ ಆ ಚಂದ್ರಮನ ಹೊಳಪು ಬೇಕು ಮಗುವಿನ ಮುಖದಲ್ಲುಂಟು. ಆದ್ರಿಂದ ಪ್ರಹ್ಲಾದ. ಪ್ರಹ್ಲಾದ ಯಾವುದು? ಪ್ರಹ್ಲಾದ. ಹೌದಾ? ಅದು ಪ್ರಹ್ಲಾದ ಎಂದು ಕರೆದದ್ದು ಹೌದು, ಹೆಸರಿಟ್ಟಿದ್ದು ಹೌದು. ಹೌದು. ಮಗನಿಗೆ ಎಷ್ಟು ವರ್ಷ ಆಯ್ತು ನೋಡಿದೆ ನೀನು? ಎಷ್ಟಾಗಿದೆ? ಮೊನ್ನೆ ಹುಟ್ಟಿದ್ದಲ್ವ ಮಗು? ಹೌದು, ವರ್ಷ ಆಗಿ ಹೋಯ್ತಾ ಈಗ? ನಿನಗೆ ಗೊತ್ತಾಗಲಿಲ್ಲ, ನಮಗೂ ಗೊತ್ತಾಗಲಿಲ್ಲ. ಈಗ ಈಗ ಬುದ್ಧಿ ಹೊಳಿತಾ ಇದೆ. ಆ ಮಗುವಿನ ಮುಖದಲ್ಲಿ ಯಾವುದೋ ಆಸೆ, ಯಾವುದೋ ಆಕಾಂಕ್ಷೆ ಅವಳ ಮುಖದಲ್ಲಿ ಎಂದು ಹೊಳಿತಾ ಇದೆ. ಕಾರಣ ಯಾವುದೋ ಒಂದು ಉದ್ದೇಶ ಇರಬೇಕು. ಕಾರಣ ನನಗೆ ಗೊತ್ತು. ಏನು? ಈ ಅಪ್ಪನ ಮಗನೇ ಅಲ್ವಾ? ಹೌದು. ವಿದ್ಯಾಕಾಂಕ್ಷೆ ನಮ್ಮ ಮಗು. ಹೌದು, ವಿದ್ಯಾಭ್ಯಾಸಕ್ಕೆ ಹೋಗುವಷ್ಟು ಪ್ರಪಂಚದ ಮಕ್ಕಳು ಬೆಳೆಯಬೇಕಿದ್ರೆ ಬೇಕು ಸಂಸ್ಕಾರ. ಹೌದು, ಸಂಸ್ಕಾರ ಆಗಬೇಕಿದ್ರೆ ವಿದ್ಯೆ ಅನ್ನೋದು ಬೇಕೇ ಬೇಕು. ವಿದ್ಯೆಯಿಂದ ಬುದ್ಧಿ ಹೌದು ಬೆಳೀತದೆ. ತಮ್ಮ ಜೀವನ ವಿಕಾಸದತ್ತ ಸಾಗುವುದಕ್ಕೆ ಅವಕಾಶ. ಹೌದು. ನನ್ನ ಮಗನಿಗೆ ಎಷ್ಟು ವರ್ಷ ತಿಳ್ಕೊಂಡೇನು? ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತಾ? ತುಂಬಿದುದು 5. ಅಯ್ಯಯ್ಯೋ, ಈ ಸಮಯದಲ್ಲಿ ಮಗನಿಗೆ ವಿದ್ಯಾಭ್ಯಾಸ ಆಗ್ಬೇಕಲ್ಲ. ಸ್ವಾಮಿ, ಒಂದು ಕೆಲಸ ಮಾಡೋಣ. ಈಗ ವಿದ್ಯಾಭ್ಯಾಸ ಮಗುವಿಗೆ ಆಗಬೇಕು ಅಂತಿದ್ರೆ ನೀವೇನು ಕಲಿತದ್ದು ಕಡಿಮೆಯೇ ಹೇಳಿ, ನೀವು ಹೇಳಿಕೊಟ್ರೆ ಆಗುದಿಲ್ವಾ? ಕಲಿತದ್ದು ಒಂದೇ. ಹೌದು, ನೀವೇ ಪಾಠ ಪ್ರಪಂಚಕ್ಕೆ ಕೊಡುವಷ್ಟು ಅಮಲ ಉಂಟು. ಹೌದು, ಅದು ಕೊಡ್ಲಿಕ್ಕೆ ಹೋಗುದಿಲ್ಲ. ಬೇಡ, ಹಾಗಿದ್ರೆ ಬೇಡ ಬಿಡಿ, ನಾನೇ ಹೇಳಿಕೊಡ್ತೇನೆ ಮಗನಿಗೆ. ನಿನಗೆ ಸಾಕಾಗ್ತದ? ಸಾಕಾಗುದಿಲ್ವಾ? ನಾವು ಹೇಳ್ಕೊಡುವ ಹಾಗಿಲ್ಲ. ಹಾಗೆ ನಮಗೆ ರಾಜಕೀಯ ಹಾಗೆ ಹಾಗಾಗಿ ನಮ್ಮ ಗುರುಗಳು ಅವ್ರನ್ನೇ ಕರೆಸಿದ್ರೆ ಹೇಗೆ? ಅಯ್ಯೋ, ಗುರುಮಠಕ್ಕೆ ಮಗುವನ್ನು ಕಳುಹಿಸಿ ಕೊಡುವುದಾ? ಗುರುವಿನ ಸನ್ನಿಧಾನದಲ್ಲೇ ಮಕ್ಕಳಾದವರು ಇರಬೇಕು. ಅಯ್ಯೋ, ಆ ಒಂದು ಕೆಲಸ ಮಾಡೋಣ ಸ್ವಾಮಿ. ಗುರುವನ್ನೇ ನಮ್ಮ ಅರಮನೆಗೆ ಕರೆದಿಟ್ಟು ಪಾಠ ಹೇಳುವುದಕ್ಕೆ ಹೇಳೋಣ. ಆಗದು. ತಂದೆ ತಾಯಂದಿರ ಮಮತೆಯಲ್ಲಿ ಬೆಳೆಯಬಾರದು ಮಕ್ಕಳು. ಅದು ವಿದ್ಯೆ ಕುಂಠಿತವಾಗುತ್ತದೆ. ಅವ್ರನ್ನೇ ಕರೆಸಿಕೊಳ್ಳೋಣ. ಹೌದಾ? ಯಾರಲ್ಲಿ ಅಣ್ಣಾಮೃತಿ ಬರಲಿಕ್ಕೆ ಹೇಳಿ. ಗುರುದೇವ ಮಹಾರಾಜ, ನಮ್ಮ ರಾಕ್ಷಸ ಕುಲೋದ್ಧಾರಕ್ಕಾಗಿ ಸದಾಕಾಲ ಹೆಣಗುವ ಮಹಾನುಭಾವರಾದ ನಿಮ್ಮಲ್ಲಿ ಸಮನೆಯ ಪ್ರಾರ್ಥನೆ ಏನು? ಗುರುರಾಯ ಲಾಲಿಸು ನಾನೆಂಬ ಮಾತ, ಗುರುರಾಯ ಲಾಲಿಸು ನಾನೆಂಬ ಮಾತ, ಒರುವೆ ನಿನ್ನೊಡನೆಲೆ ವಿಪ್ರನಾಥ, ಒರುಹುವೆ ನಿನ್ನೊಡನೆಲೆ ವಿಪ್ರನಾಥ. ಹರನೋಲು ಮೇಯೊಳತಿ ಸುಗುಣನಾಗಿರುವ, ಹರನೋಲು ಮೇಯೊಳ ಅತಿ ಸುಗುಣನಾಗಿ